ಮೀಸಲಾತಿ ವಿಚಾರದಲ್ಲಿ ಬಿಲ್ಲವ ಈಡಿಗ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸುವ ಪಾದಯಾತ್ರೆ ಜನವರಿ 6ರಿಂದ 35 ದಿನಗಳ ಕಾಲ ನಡೆಯಲಿದೆ ಎಂದು ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಪ್ರವರ್ಗ 1ರ ಮೀಸಲಾತಿ ಜೊತೆಗೆ 10 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಜನವರಿ 6ರಂದು ಕುದ್ರೋಳಿಯಿಂದ ಬೆಂಗಳೂರುವರೆಗೆ ಸುಮಾರು 650 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಈ ಹಿನ್ನೆಲೆಯಲ್ಲಿ ಬೀಸರೋಡು ಬಿಲ್ಲವ ಸಂಘದ ನಾರಾಯಣಗುರು ಮಂದಿರಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು, ನಾರಾಯಣಗುರುಗಳು ತೋರಿಸಿದ ಮಾರ್ಗದಲ್ಲಿ ಸಮುದಾಯದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಲಿದ್ದೇನೆ ಎಂದು ಹೇಳಿದರು. ಪೂಜಾರಿ ಅವರು ಶ್ರೀ ಸುನಿಲ್ ಕುಮಾರ್ ಅವರ ಬೇಜವಾಬ್ದಾರಿಯಿಂದ, ಅವರ ರಾಜಕೀಯ ದುರಾಶೆಗಳಿಂದ ಈ ಸಮುದಾಯಕ್ಕೆ ಅನ್ಯಾಯವಾಗ್ತಿರತಕ್ಕಂಥದ್ದು. ಯಾಕೆ ವಿಧಾನಸಭೆಯಲ್ಲಿ ಹೋಗಿ ಮಾತಾಡಕ್ಕಾಗೋದಿಲ್ಲ ಇವರಿಗೆ? ಯಾಕೆ ಸಮುದಾಯದ ಕೋಟ ಬೇಕು ನಿಮಗೆ, ಸಮುದಾಯದ ಓಟು ಬೇಕು ನಿಮಗೆ, ಸಮುದಾಯ ಬೇಡ ಹಂಗಂದ್ರೆ ಬೇರೆ ಎಲ್ಲ ಬೆಂಗಳೂರಲ್ಲಿ 35 ದಿನಕ್ಕೆ 658 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ನಮ್ಮ ಜನಾಂಗಕ್ಕೆ ಜಾಗೃತಿಯನ್ನು ಮೂಡಿಸ್ತೀವಿ. ಮತ್ತು ಫ್ರೀಡಂ ಪಾರ್ಕಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವು ಕೂಡ ನಾವೇನು ಮಾಡ್ತೀವಿ, ನಾವು ಮುಂದುವರಿಸ್ತೀವಿ. ಇವತ್ತು ನೀರ ರಾಜ್ಯಾದ್ಯಂತ ತೆಗೆಯೋದಕ್ಕೂ ಕೂಡ ನಮಗೆ ಅವಕಾಶವನ್ನು ಕೊಡಲಿಲ್ಲ. ಒಬ್ಬ ಮೀಸಲಾತಿಯನ್ನೇ ಎಲ್ಲ ಇರತಕ್ಕಂಥ ಅಪ್ಪರ್ ಕಮ್ಯುನಿಟಿ ಮೇಲಿನ ವರ್ಗದವರೆಗೂ ಕೂಡ ನೀರೇ ಕೂಡ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟರು.